ನಂಗೆ ತುಂಬ ಖುಷಿ ಇದೆ ಕನ್ನಡ ಮಾತು. ಯಾಕೆ ನಾನು ಕನ್ನಡ ಮಾತಾಡೋದು ಸ್ವಲ್ಪ ರೆಸ್ಪೆಕ್ಟ್ ಇದೆ. ಕನ್ನಡ ಬೇರೆ ಚೆನ್ನಾಗಿ ಗೊತ್ತಾ, ನಿಮ್ಗೆ ಕನ್ನಡ ಗೊತ್ತಾ, ನಾನು ತುಂಬ ಖುಷಿ. ಹೇ ಗಾಯ್ಸ್, Namaste. Welcome back to my YouTube channel, and today I'm with my friend Chandana, Kannada friend. So by seeing thumbnail or title you can make out that what we're gonna do it. Today we'll have a small conversation in Kannada language, and she will be asking some questions in Kannada and I will be answering. And before we go ahead, while I was speaking, if I do any mistake while speaking, please forgive me. Mistake. If I do some mistake. Okay, yeah, good. So let's start, right? Okay, Chandu will ask me. Hi. Okay. Namaste, right? Yes. Shubhodaya, right? Okay. Please give me your brief introduction. ನೀವು ಕನ್ನಡ ಮಾತಾಡಿ, ಸರಿಯಾ? ನೀವು ಕನ್ನಡ ಮಾತಾಡಿ, ನಮ್ಮಿಬ್ರು ಕನ್ನಡ ಮಾತಾಡಿ, ಸರಿನಾ? ನಮ್ಮ ಹೆಸರು ಪಾಲ್ದಿನ್ ವಾಂಗ್ಮು ಇದೆ. ನಮ್ಮ ಅಂತ ಊರು ಟಿಬೇಟಲ್ಲಿ ಇದೆ. ನಮ್ಮ ಅಪ್ಪ ಅಮ್ಮ ನಮ್ಮ ಎಲ್ಲರೂ ಇಲ್ಲೇ ಹುಟ್ಟಿತು. ಅದಕ್ಕೆ ನಮ್ಮ ಊರು ಕನ್ನಡ ಇದೆ, ಸೆಕೆಂಡ್ ಊರು. ಓಕೆ, ಮನೇಲೇ ಕುಶಲ್ ನಗರ್ ಬೈಲುಕುಪ್ಪೆ ಅಲ್ಲೇ ಇದೆ, ಅಲ್ಲೇ ಟಿಬೇಟನ್ ಕ್ಯಾಂಪ್ ಇದೆ, ಅಲ್ಲೇ ನಾನು ಸೆಟಲ್ ಆಗಿದೆ. ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ? ನಾನು ಕೆಲಸ, ನನ್ನ ನರ್ಸ್ ಇದೆ, BSc ನರ್ಸ್ ಮುಗಿತು. ಆಮೇಲೆ ಅಲ್ಲಿ ನಾರಾಯಣ ಹಾಸ್ಪಿಟಲ್ ಮೈಸೂರು ಅಲ್ಲಿ ನರ್ಸಿಂಗ್ ಕೆಲಸ ಮಾಡಿದ್ದು. ಮುಂಚೆ ಎಲ್ಲಿ ಜಾಬ್ ಮಾಡ್ತಾ ಇದ್ರಿ? ಮುಂಚೆ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದು, ಬೆಂಗಳೂರು ಫಿಲೋಮಿನಾಸ್ ಹಾಸ್ಪಿಟಲ್ ಅಲ್ಲೇ 3.5 ವರ್ಷ ಕೆಲಸ ಮಾಡಿದ್ದು ಅಲ್ಲೇ. ಆಮೇಲೆ ಕೊರೋನಾ ಬಂದು ಅದಕ್ಕೆ ವಾಪಸ್ ಇಲ್ಲಿ ಮೈಸೂರಲ್ಲಿ ಶಿಫ್ಟ್ ಮಾಡಿದ್ದು. ಯಾಕೆ ತುಂಬ ದೂರ ಇದೆ, ಟ್ರಾವೆಲಿಂಗ್ಗೆ ತುಂಬ ಕಷ್ಟ ಇದೆ, ಅದಕ್ಕೆ ನಮ್ಮ ಮೈಸೂರಲ್ಲಿ ಶಿಫ್ಟ್ ಮಾಡಿದ್ದು. ಬ್ಯಾಂಗ್ಳೂರಿಗೆ ಮತ್ತು ಮೈಸೂರಿಗೆ ಏನು ಡಿಫ್ರೆನ್ಸ್ ಇದೆ? ಬ್ಯಾಂಗ್ಳೂರಲ್ಲಿ ಮೈಸೂರು ಡಿಫ್ರೆನ್ಸ್, ಬ್ಯಾಂಗ್ಳೂರಲ್ಲಿ ಲೈಕ್ ತುಂಬ ದಪ್ಪ ಲೈಕ್ ಸಿಟಿ ಇದೆನಾ, ಅದು ಜಾಸ್ತಿ ನಾಯ್ಸ್ ಪೊಲ್ಯೂಷನ್ ಇದೆ, ಮತ್ತು ಜಾಸ್ತಿ ಖರ್ಚು ಇದೆ, ಮತ್ತು ತುಂಬ ಭಯ ಆಗಿದೆ, ಲೈಕ್ ಸೇಫ್ ಸಹ ಇಲ್ಲ. ಅದು ಮೈಸೂರಲ್ಲಿ ಸ್ವಲ್ಪ ಕಾಮ್ ಇದೆ. ಅಲ್ಲಿ ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಇದೆ, ಇಲ್ಲಿ ಸ್ವಲ್ಪ ಕಡಿಮೆ ಇದೆ. ಎಕ್ಸ್ಪೀರಿಯನ್ಸ್ ಎಲ್ಲರೂ ಕಡಿಮೆ ಇದೆ. ಮನೆ ಹೋಗಿದ್ದು ತುಂಬ ಕಷ್ಟ ಇಲ್ಲ, 2 ಗಂಟೆ ಇದೆ ಅಷ್ಟೇ, ಮನೇಲಿ ಹೋಗಿದೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿದೆ ಮೈಸೂರು. ಅದು ನಮ್ಮ ಮೈಸೂರು ಇಷ್ಟ ಇದೆ ಇವತ್ತು. ಓಕೆನಾ? ನಿಮಗೆ ನರ್ಸಿಂಗ್ ಜಾಬ್ ಮಾಡಕ್ಕೆ ಇಷ್ಟ ಇದೆಯಾ? ನರ್ಸಿಂಗ್ ಜಾಬ್ ಮಾಡಕ್ಕೆ ಇಷ್ಟ ಇದೆಯಾ? ತುಂಬ ಇಷ್ಟ ಇದೆ. ನಮ್ಮ 7th ಸ್ಟ್ಯಾಂಡರ್ಡ್ ಅಲ್ಲೇ ನಮ್ಮ ಏಮ್ ನರ್ಸಿಂಗ್ ಮಾಡ್ತೀನಿ. ಅದು ನಮ್ಮ ಖುಷಿ ಇದೆ, ನರ್ಸಿಂಗ್ ಕೆಲಸ ಮಾಡಿದ್ರೆ ಖುಷಿ, ತುಂಬ ಖುಷಿ ಇದೆ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಪೇಷಂಟ್ಗೆ ಹೇಗೆ ಟ್ರೀಟ್ ಮಾಡ್ತೀರಾ ನೀವು? ಪೇಷಂಟ್ಗೆ ಹೇಗೆ ಟ್ರೀಟ್ ಪೇಷಂಟ್ ಅಲ್ಲಿ ವಾರ್ಡಲ್ಲಿ ಪೇಷಂಟ್, ನಾನು ಕನ್ನಡ ಜಾಸ್ತಿ ಗೊತ್ತಿಲ್ಲ, ನಮ್ಮ ಟ್ರೈ ಮಾಡ್ತಾರೆ, ಇಂಟ್ರೊಡಕ್ಷನ್ ಕೊಡ್ತಾರೆ. ಆಮೇಲೆ ಪೇಷಂಟಲ್ಲಿ ಮಾತಾಡ್ತೀನಿ. ಆಮೇಲೆ ಏನು ಡಾಕ್ಟರ್ ಟ್ರೀಟ್ಮೆಂಟ್ ಇದೆ ಇದು ಮಾಡಬೇಕು, ಅವರು ಕ್ವಶನ್ ಕೇಳಿದ್ರೆ ಡೌಟ್ ಕೇಳಿದ್ರೆ ಕ್ಲಿಯರ್ ಮಾಡಬೇಕು. ಅದು ಮತ್ತೆ ಮೈಸೂರು ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಗಿದೆ? ಮೈಸೂರು ಸರೌಂಡಿಂಗ್ಸ್ ಏನೇ ನೋಡಿದ್ದೀರಾ ನೀವು ಮೈಸೂರಲ್ಲಿ? ಮೈಸೂರಲ್ಲಿ ಫೇಮಸ್ ಪ್ಲೇಸ್ ನಮ್ಮ ಮೈಸೂರು ಪ್ಯಾಲೇಸ್ ಗೊತ್ತಾಗಿದೆ, ಮತ್ತು ಮೈಸೂರು ಝೂ ಗೊತ್ತು, ಮತ್ತು ಅದು ಒಂದು ಗಾರ್ಡನ್ ಇದೆ, ಬೃಂದಾವನ ಅದು ಗೊತ್ತು, ಚಾಮುಂಡಿ ಹಿಲ್ ಗೊತ್ತು. ಮುಂಚೆ ಹೋಗಿದ್ದು, ಮುಂಚೆ 2 ವರ್ಷ ಮುಂಚೆ ಹೋಗಿದ್ದು. ಆಮೇಲೆ ಹೋಗಿಲ್ಲ. ವಂಡರ್ಲಾ ಹೋಗಿಲ್ಲ. ಫ್ಯಾಂಟಸಿ ಪಾರ್ಕ್ ಇದೆ, ಅದು ನೋಡ್ದು. ಎಕ್ಸಿಬಿಷನ್ ದಸರಾ ಅದು ನೋಡ್ದು ಎಲ್ಲರೂ. ಅದು ತುಂಬಾ ಚೆನ್ನಾಗಿದೆ. ಮತ್ತೆ ಬೇರೆ ಕ್ವಶನ್? ಮತ್ತೇನಿಲ್ಲ, ನನಗೆ ತುಂಬಾ ಖುಷಿ ಆಯ್ತು ನಿಮಗೆ ಕನ್ನಡ ಗೊತ್ತಿದೆ ಅಂತ. ಥ್ಯಾಂಕ್ ಯು. ನಮ್ಮ ಮುಂಚೆ ಕನ್ನಡ ಇಂಟ್ರೆಸ್ಟ್ ಜಾಸ್ತಿ ಇಲ್ಲ, ಯಾಕೆ ನನಗೆ ಗೊತ್ತಿಲ್ಲ ಅನ್ನೋ ಕನ್ನಡ ಲ್ಯಾಂಗ್ವೇಜ್. ಆಮೇಲೆ ನಾನು ಕೆಲಸ ಅಲ್ಲೇ ಬೆಂಗಳೂರಲ್ಲಿ ಇದ್ದೇನಾ, ನಾನು ನರ್ಸಿಂಗ್ ಸ್ಟಡಿ ಮುಗಿದೆ ಆದಮೇಲೆ
ನಾನು ಸ್ಟಾರ್ಟ್ ಇಂಟ್ರೆಸ್ಟ್ ಬಂತು ಕನ್ನಡ. ಯಾಕೆ ನಾನು ಪೇಷಂಟ್ ಜೊತೆ ಮಾತಾಡಬೇಕು, ಅದಕ್ಕೆ ತುಂಬ ಕಷ್ಟ ಆಯಿತು. ಅದಕ್ಕೆ ಸ್ವಲ್ಪ ಸ್ವಲ್ಪ ಟ್ರೈ ಕನ್ನಡ ಕಲ್ತ್ಕೊತಾ ಇದ್ರ ನೀವು? ಇವತ್ತು ಕನ್ನಡ ಅರ್ಥ ಆಗಿದೆ, ಬಟ್ ಮಾತಾಡಕ್ಕೆ ತುಂಬ ಕಷ್ಟ ಆಗಿದೆ. ಅದು ನಾನು ಪ್ರೊನೌನ್ಸಿಯೇಷನ್ ಸ್ವಲ್ಪ ಡಿಫ್ರೆನ್ಸ್ ಆ ಥರ ಇದೆ. ಏನಿಲ್ಲ. ನಿಮ್ಗೆ ಏನು ಡೌಟ್ಸ್ ಇದೆ ನಮ್ಮನ್ನ ಕೇಳಿ, ನಾವು ಟೀಚ್ ಮಾಡ್ತೀವಿ. ಕನ್ನಡ ಫ್ರೆಂಡ್ಸ್ನ ಕೇಳಿ ಟೀಚ್ ಮಾಡ್ತಾರೆ. ಅದಕ್ಕೆ ನಂಗೆ ತುಂಬ ಖುಷಿ ಇದೆ ಕನ್ನಡ ಮಾತು. ಯಾಕೆ ನಾನು ಕನ್ನಡ ಮಾತಾಡೋದು ಸ್ವಲ್ಪ ರೆಸ್ಪೆಕ್ಟ್ ಇದೆ. ಕನ್ನಡ ಬೇರೆ ಚೆನ್ನಾಗಿ ಗೊತ್ತಾ, ನಿಮ್ಗೆ ಕನ್ನಡ ಗೊತ್ತಾ, ಗೊತ್ತಾ ಗೊತ್ತಾ, ತುಂಬ ಖುಷಿ. ಅದು ನಾನು ತುಂಬ ಖುಷಿ. ಓಕೆ, ಅದು ಇದೆ. ನೀವು ಕನ್ನಡ ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತಾರೆ. ಇನ್ನು ಸ್ವಲ್ಪ ಚೆನ್ನಾಗಿ ಮಾತಾಡೋದಕ್ಕೆ ಟ್ರೈ ಮಾಡಿ. ಓಕೆ 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 ದೆನ್ ಇದು ಇವತ್ತು 6 minutes ಆಯಿತು. ಇವತ್ತು ನಾನು ಇಲ್ಲಿ ಮುಗಿದೆ. ನೀವು ನಾನು ಚಾನಲ್ ನೋಡಿದ ತಕ್ಷಣ ನನಗೆ ಕಮೆಂಟ್ ಮಾಡಿ, ನಮ್ದು ವಿಡಿಯೋ ನೋಡಿದ ಮೇಲೆ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಾಯ್.